ಮಂಗಳೂರಿನ ಶ್ರೀನಿವಾಸ್ ಯೂನಿವರ್ಸಿಟಿ ವತಿಯಿಂದ ರಿಸರ್ಚ್ ಮೆಥಡಾಲಜಿ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಎನ್ನುವ ವಿಚಾರದ ಕುರಿತು ಮಾಹಿತಿ ಕಾರ್ಯಾಗಾರ ನಗರದ ಶ್ರೀನಿವಾಸ್ ಹೋಟೆಲ್ನಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಶ್ರೀನಿವಾಸ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಡಾಕ್ಟರ್ ಪಿಎಸ್ ಐತಾಳ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೀವೆಲ್ಲರೂ ಒಂದೇ ಗೋಲನ್ನ ಹೊಂದಿದ್ದೀರಿ. ಆದರೆ ಆ ಗೋಲನ್ನ ಅಚೀವ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಕಾರ್ಯಾಗಾರವನ್ನ ಆಯೋಜಿಸಿದ್ದೇವೆ. ರಿಸರ್ಚ್ ಮಾಡಲು ನಮಗೆ ಆಸಕ್ತಿ ಇರುವ ವಿಚಾರವನ್ನೇ ಆಯ್ಕೆ ಮಾಡಬೇಕು ಎಂದು ಹೇಳಿದರು. Which is interesting to you. That is very important. So you should identify a suitable topic which is interesting to you, plus it should be useful to the society. So you should identify a topic systematically. Once your topic is set, then you should use a methodology to develop new knowledge or to interpret the things in new way through different types of analysis frameworks, so that you can generate new knowledge or you can come out with a new process or a new product. ಶ್ರೀನಿವಾಸ್ ಯೂನಿವರ್ಸಿಟಿಯ ರಿಸರ್ಚ್ ಪ್ರೊಫೆಸರ್ ಡಾಕ್ಟರ್ ಕೆಬಿಎಂ ವರಂಬಳ್ಳಿ ಅವರು ಮಾತನಾಡಿ, ರಿಸರ್ಚ್ ಮಾಡುವವರಿಗೆ ವಿಷಯದ ಕುರಿತು ಸಾಮಾನ್ಯ ಮಾಹಿತಿ ಅಗತ್ಯ ಮತ್ತು ರಿಸರ್ಚ್ಗಳು ಕೇವಲ ಪಬ್ಲಿಕೇಶನ್ಗೆ ಮಾತ್ರ ಸೀಮಿತವಾಗಬಾರದು ಎಂದು ಹೇಳಿದರು. Requirement for you is the strengthening the domain knowledge, because knowledge fund is to be strengthened through research activity. University, all the university in the world today teaching research and publication. So the basic requirement to keep them fit in the changing environment, teaching research and publication. Seniors University right time, okay, I think get into this activity. And also Dr. Aital, I think you have to thank him because he has given a dish in golden plate. All the research professors waiting for you to help you. ಇನ್ನು ರಿಸರ್ಚ್ ಮೆಥಡಾಲಜಿ ಮತ್ತು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಎನ್ನುವ ವಿಚಾರದ ಕುರಿತು ಮಾಹಿತಿ ಕಾರ್ಯಾಗಾರ ನಡೆಯಿತು. ಈ ಸಂದರ್ಭ ಶ್ರೀನಿವಾಸ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಡಾಕ್ಟರ್ ಅನಿಲ್ ಕುಮಾರ್, ರಿಸರ್ಚ್ ಡೈರೆಕ್ಟರ್ ಡಾಕ್ಟರ್ ಪ್ರವೀಣ್ ಪಿಎಂ, ಪ್ರೋಗ್ರಾಂ ಕನ್ವೀನರ್ ಪ್ರೊಫೆಸರ್ ಎಂಎಸ್ ಕೋಟ್ಯಾನ್ ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿಪೋ ನ್ಯೂಸ್ 24/7 ಮಂಗಳೂರು.